ತುಂಬೆ ಜಂಕ್ಷನ್ನಲ್ಲಿ ಲಾರಿಯೊಂದು ಮಧ್ಯ ರಸ್ತೆಯಲ್ಲಿ ಸಿಲುಕಿಕೊಂಡಿರುವ ಕಾರಣ ತುಂಬಾ ಹೊತ್ತು ಟ್ರಾಫಿಕ್ ಜಾಮ್ ಆದ ಘಟನೆ ನಡೆದಿದೆ. ಮೂಡುಬಿದಿರೆ ಮತ್ತು ಈ ಬಂಟ್ವಾಳ ತುಂಬೆ ರಸ್ತೆ ಏನಿದೆ ಇದರಿಂದ ಹೋಗುವಂತಹ ಒಂದು ಮಧ್ಯಪ್ರದೇಶದಲ್ಲಿ ಅಂದರೆ ಸಾಮಾನ್ಯವಾಗಿ ಅದು ಹೆದ್ದಾರಿಯಾಗಿದೆ. ಆ ಒಂದು ಸಂದರ್ಭದಲ್ಲಿ ಲಾರಿ ಕೆಟ್ಟು ಹೋದ ಕಾರಣ ಮಧ್ಯದಲ್ಲಿ ಬಾಕಿಯಾಗಿತ್ತು. ಇದರಿಂದಾಗಿ ಬಹಳಷ್ಟು ಹೊತ್ತು ಟ್ರಾಫಿಕ್ ಜಾಮ್ ಉಂಟಾಗಿದೆ. ಬಂಟ್ವಾಳ ಅಂಗಡಿಯೊಂದಕ್ಕೆ ಸಾಮಗ್ರಿಗಳನ್ನು ಖಾಲಿ ಮಾಡಲು ಬಂದಿದ್ದ 10 ವೀಲ್ ಲಾರಿಯೊಂದು ರಸ್ತೆ ಮಧ್ಯೆ ಅಡ್ಡವಾಗಿ ಬಾಕಿಯಾಗಿತ್ತು. ವಾಪಸ್ ಹೋಗುವುದಕ್ಕಾಗಿ ಲಾರಿಯನ್ನು ತಿರುಗಿಸುವ ವೇಳೆ ರಸ್ತೆ ಮಧ್ಯೆ ಸಿಲುಕಿಕೊಂಡು ಸಮಸ್ಯೆ ಉಂಟಾಗಿತ್ತು. ಸಂಜೆ ವೇಳೆಯಾದ ಕಾರಣ ಬಂಟ್ವಾಳದಿಂದ ಮೂಡುಬಿದಿರೆಗೆ ಹೋಗುವ ವಾಹನ ಸವಾರರಿಗೆ ಸಮಸ್ಯೆ ಉಂಟಾಗಿತ್ತು.